ದೇಶಾದ್ಯಂತ 5ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಇಂದು ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕ ಒಕ್ಕೂಟದ ವತಿಯಿಂದ ಯೋಗ ದಿನವನ್ನ ಆಚರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮವನ್ನ ಒಕ್ಕೂಟದ ಅಧ್ಯಕ್ಷ ರವಿರಾಜ್ ಹೆಗ್ಡೆ ಉದ್ಘಾಟಿಸಿದರು. ಬಳಿಕ ಮಾತನಾಡಿದವರು, ಯೋಗವನ್ನ ಯಾಕಾಗಿ ಮಾಡಬೇಕು, ಇದರಿಂದ ಆಗುವ ಉಪಯೋಗಗಳೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಅದರ ವೈದ್ಯಕೀಯ ವತಿಯಿಂದ ಇವತ್ತು 5ನೇ ಅಂತಾರಾಷ್ಟ್ರೀಯ ಯೋಗ ಶಿಕ್ಷಣ ದಿನವನ್ನು ಆಚರಿಸುತ್ತಿದ್ದೇವೆ. ಈ ಯೋಗ ದಿನದ ಯೋಗ ಪ್ರಸಾರ ಜ್ಯೋತಿಯನ್ನು ಬೆಳಗಲು ಅದರ ಸಮಾರಂಭದ ಮುಖ್ಯ ಅಧ್ಯಕ್ಷರಾಗಿ ಆಗಮಿಸಿದಂತಹ ದಕ್ಕ ಹಾಲು ಒಕ್ಕೂಟದ ಅಧ್ಯಕ್ಷರಾದ ರವಿರಾಜ್ ಅಣ್ಣನವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇವೆ. ಪ್ರಯುಕ್ತ ಒಂದು ಸರಳವಾದ ಪಠ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಕಳೆದ 10 ದಿವಸದಿಂದ ನಮ್ಮ ಇಲ್ಲಿ ಡೈರಿಯಲ್ಲಿ ಕೆಲವರು ಅಭ್ಯಾಸವನ್ನು ಮಾಡಿದ್ದಾರೆ. ಅದೇ ಅಭ್ಯಾಸನ ಇವತ್ತು ಮಾಡಲಿಕ್ಕಿದೆ. ಇಲ್ಲಿ ಕಣ್ಣುಗಳನ್ನು ತೆರೆಯುವುದಿಲ್ಲ, ಸೂಚನೆಗಳಿಗೆ ಸಮಾನಗೊಳ್ಳುತ್ತದೆ. ಇಡೀ ಶರೀರದಲ್ಲಿ ಆಗಿರುವ ರಕ್ತ ಪರಿಚಲನೆಯನ್ನು ಗಮನಿಸ್ತೇವೆ, ಶಬ್ದಗಳನ್ನು ಆಲಿಸ್ತೇವೆ. ಮನುಷ್ಯರ ಮಾತಾಡುವ ಚಲನವಾದ ಶಬ್ದ, ಮಳೆ ಬೀಳುವ ನೀರಿನ ಕಟ್ಟಿರುವ ಶಬ್ದ, ಯಂತ್ರ ಚಾಲನೆಯ ಶಬ್ದ, ಯಾವುದಕ್ಕೆ ನನ್ನಿಂದ ಪ್ರತಿಕ್ರಿಯೆ ಇಲ್ಲ. ಇಂತಹ ಮಾನಸಿಕ ಸ್ಥಿತಿಗೆ ಯೋಗ ಸ್ಥಿತಿ ಎನ್ನುತ್ತಾರೆ. ಬುದ್ಧಿ, ಭಾವನೆ, ಆತ್ಮ, ಅಹಂಕಾರ ಜೋಡಿಸಿಕೊಂಡು ಸಾಧನೆಗೆ ಮುಂದುವರಿತೀವಿ. ಕಾರಣೀಕರ್ತನಾದ ಓಂಕಾರ ಜೊತೆಯಲ್ಲಿ ಮಂತ್ರವನ್ನು ಹೇಳಿಕೊಳ್ಳಲಾಗುವುದು. ಆ ಮಂತ್ರವನ್ನು ನಾವು ಪಠಿಸ್ತೀವಿ. ಸಂಗಚದ್ವಂ ಸಂವದದ್ವಂ ಸಂಮೋಹನಾಂಸಿ ಜಾನತಾಂ ಸಂಮೋಹನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೆ ದೇವಾಭಾಗಂ ಯಥಾ ಪೂರ್ವೆ ಸಂಜನಾನ ಉಪಾಸತೆ ಸಂಜನಾನ ಉಪಾಸತೆ. ಆಹಾರದ ಬಗ್ಗೆ ಹೆಚ್ಚಿನ ಒತ್ತು ಕೊಡುವವರಿಲ್ಲ, ಅಥವಾ ಬೇಕಾಬಿಟ್ಟಿ ಆಹಾರವನ್ನು ತೆಗೆದುಕೊಳ್ಳುವಂಥ ಪದ್ಧತಿ, ಇದರೊಂದಿಗೆ ಆರೋಗ್ಯದ ವ್ಯವಸ್ಥೆ ಕೂಡ ಹಾಳಾಗಿದ್ದಂಥ ಈ ಸಂದರ್ಭದಲ್ಲಿ ಬಹುಶಃ ನಮಗೆ ಒಂದು ಹೊತ್ತಲ್ಲಿ ಯೋಗ ಹಿಂದೆ ಬಹಳ ಇತ್ತು. ಅದರ ಮಹತ್ವ ಮಾತ್ರ ಸ್ವಲ್ಪ ಸಮಯದಲ್ಲಿ ಮಧ್ಯದ ಹೊತ್ತದಲ್ಲಿ ಇದರ ಮಹತ್ವ ಏನು ಅಂತ ಗೊತ್ತಿರಲಿಲ್ಲ. ಯೋಗ ಬಹಳ ಹಿಂದೆ ಅಂತ ಹೇಳಿದ್ರು. ಬಹುಶಃ ನಾವು ಪ್ರಕೃತಿಯೊಂದಿಗೆ ಬದುಕಿದ್ದಾಗಲೇ ಯೋಗ ಹುಟ್ಕೊಂಡು ಮನುಷ್ಯನ ಆರೋಗ್ಯವನ್ನು ಕಾಪಾಡುವಂತಹ ವಿಧಿವಿಧಾನಗಳು ಏನು ಅಂತ ಹೇಳುವಂತಹ ವಿಚಾರ ಇದ್ರೂ ಕೂಡ ಬಹುಶಃ ಅದಕ್ಕೆ ಬೇಕಾದಂತಹ ಮಹತ್ವ ಈಗಿನ ಸರ್ಕಾರ ಏನು ನರೇಂದ್ರ ಮೋದಿ ಬಂದ ನಂತರ ಇದಕ್ಕೆ ಒಂದು ಒತ್ತು ಸಿಕ್ಕಿದೆ, ಇದಕ್ಕೆ ಒಂದು ಮಹತ್ವ ಸಿಕ್ಕಿದೆ. ಇಡೀ ನಮ್ಮ ಒಂದೊಂದು ಬದಿಯಲ್ಲಿ ಅಥವಾ ಕೆಲವರೇ ವ್ಯಕ್ತಿಗಳಲ್ಲಿ ಇದ್ದಂತಹ ಯೋಗ ಇಡೀ ನಮ್ಮ ದೇಶ ವ್ಯಾಪ್ತಿಯಾಗಿ ಇವತ್ತು ಜಗತ್ತಿನಾದ್ಯಂತ ಎಲ್ಲ ದೇಶದಲ್ಲಿ ಕೂಡ ಯೋಗವನ್ನು ಹರಡುವಂಥದ್ದು ಅಥವಾ ಯೋಗವನ್ನು ಅಳವಡಿಸಿಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಹಳ ಒಳ್ಳೆಯ ಇದು ಒಂದು ವ್ಯವಸ್ಥೆಯಾಗಿ ಕಂಡು ಬರ್ತಾ ಇದೆ. ಇದುವರೆಗೆ ಸಾಕಷ್ಟು ವಿಚಾರ ಯೋಗದ ಬಗ್ಗೆ ಹೇಳಿದ್ದಾರೆ, ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ನಾನು ಕೂಡ ದಿವಸ 15-20 ನಿಮಿಷ ಯೋಗವನ್ನೇ ದಿವಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಬಂದವರು ಯೋಗ ದಿವಸ ಅಂತ ಹೇಳಿದವರು ಬಂದವರು ಮಾತ್ರ ಇದ್ದಾರಾ ಅಥವಾ ದಿವಸ ಯೋಗದಲ್ಲಿ ಅಳವಡಿಸಿಕೊಳ್ಳುವವರು ಇದ್ದಾರ ಅಂತ ಗೊತ್ತಿಲ್ಲ. ನನ್ನ ಬೆನ್ನು ನೋವು ಶುರುವಾಗ ಮೊದಲು ನನಗೆ ಒಬ್ಬ ಡಾಕ್ಟರ್ ಅಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಅಲ್ಲಿ ಹೋದಾಗ ಅವ್ರು ಕೊಟ್ಟಂತ ಕೆಲವು ಆಸನ ಏನಿದೆ, ಬಹುಶಃ ಅದರಿಂದ ನಾನು ಇಷ್ಟು 2 ಜಿಲ್ಲೆಯಲ್ಲಿ ಇಷ್ಟು ಸಂಘಗಳ ಕಾರ್ಯಕ್ರಮವನ್ನು ಇವತ್ತು ಅಟೆಂಡ್ ಮಾಡುವಂಥದ್ದು ಅಥವಾ ಅಲ್ಲಿ ಹಾಜರಾಗತಕ್ಕಂಥ ಒಂದು ವ್ಯವಸ್ಥೆ ಇದ್ದರೆ
ಅದು ಯೋಗದಿಂದ ಬಂದಿದೆ ಅಂತ ನಾನು